ಇದು ಕೇವಲ ಕಥೆಯಲ್ಲ, ಭಕ್ತರ ನಂಬಿಕೆಯ ಅಚ್ಚಳಿಯದ ಇತಿಹಾಸ. 1980ರ ದಶಕದ ಆರಂಭದಲ್ಲಿ ಮಹಾರಾಷ್ಟ್ರದ ಒಂದು ಪುಟ್ಟ ಹಳ್ಳಿಯಲ್ಲಿ ನಡೆದ ಈ ಘಟನೆ ಇಂದಿಗೂ ಮೈಲಾರ ಮತ್ತು ಮಹಾರಾಷ್ಟ್ರದ ಭಕ್ತರ ನಡುವೆ ಅಚ್ಚಳಿಯದೆ ಉಳಿದಿದೆ. ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ವಿಠಲ್ ರಾವ್ ಮತ್ತು ಅವನ ಕುಟುಂಬ ದರ್ಜಿ ಕೆಲಸವನ್ನ ಮಾಡುತ್ತಾ ಜೀವನವನ್ನ ಸಾಗಿಸುತ್ತಿತ್ತು. ಆ ಕುಟುಂಬ ಮೈಲಾರಲಿಂಗನ ಅಂದ್ರೆ ಮಹಾರಾಷ್ಟ್ರದಲ್ಲಿ ಖಂಡೋಬಾ ಎಂದು ಕರೆಯಲ್ಪಡುವ ದೇವರ ಪರಮ ಭಕ್ತರಾಗಿದ್ದರು. ಆಗ ಅವರ ಕಿವಿಗೆ ಕರ್ನಾಟಕದ ಜಿಲ್ಲೆಯಲ್ಲಿರುವ ಮೈಲಾರಲಿಂಗದ ಬಗ್ಗೆಯೂ ಕೂಡ ಮಾಹಿತಿ ದೊರಕಿದೆ. ಒಮ್ಮೆಯಾದರೂ ಆ ಮೈಲಾರಲಿಂಗ ಜಾತ್ರೆಗೆ ಹೋಗಬೇಕೆಂದು ಆ ಕುಟುಂಬ ನಿರ್ಧಾರ ಮಾಡುತ್ತದೆ. ಹೀಗಾಗಿ ವಿಠಲ್ ರಾವ್ ಆ ಜಾತ್ರೆಗೆ ಹೋಗಲು ಹಣವನ್ನ ಕೂಡಿಸಲು ಪ್ರಾರಂಭ ಮಾಡುತ್ತಾರೆ. ಹೀಗಾಗಿ ದಿನರಾತ್ರಿ ತಮ್ಮ ದರ್ಜಿ ಕೆಲಸವನ್ನ ಅಂದ್ರೆ ಬಟ್ಟೆ ಹೊಲಿಯುವ ಕೆಲಸವನ್ನ ಮಾಡಿ ಆದಷ್ಟು ಬೇಗ ಮುಗಿಸಿ ಹಣವನ್ನ ತೆಗೆದುಕೊಂಡು ಕುಟುಂಬ ಸಮೇತ ಮೈಲಾರಲಿಂಗನ ಜಾತ್ರೆಗೆ ಹೋಗಬೇಕೆಂದು ನಿರ್ಧಾರ ಮಾಡುತ್ತಾರೆ. ಆದರೆ ಜಾತ್ರೆಗೆ ಹೊರಡುವ ಸರಿಯಾಗಿ 2 ದಿನ ಮೊದಲು ವಿಠಲ್ ರಾವ್ ಭೀಕರ ಜ್ವರಕ್ಕೆ ತುತ್ತಾಗಿ ಮಲಗಿಬಿಡುತ್ತಾರೆ. ಅವರ ಕೈಗಳು ನಡುಗಲು ಪ್ರಾರಂಭಿಸಿದ್ದವು, ಕಣ್ಣುಗಳು ಮಂಜಾಗಿ ಹೋಗಿದ್ದವು. ಅಪ್ಪ ಮೈಲಾರಪ್ಪ, ನನ್ನ ಪರಿಸ್ಥಿತಿ ಈಗ ಏನಾಗಿ ಹೋಗಿದೆ, ಎದ್ದೇಳಲು ಕೂಡ ಆಗುತ್ತಿಲ್ಲ, ನೀನೇ ಕಾಪಾಡು. ಅಷ್ಟೇ ಅಲ್ಲದೆ ಈಗ ಉಳಿದ ಬಟ್ಟೆಯನ್ನ ಯಾರು ಹೊಲಿಯಬೇಕು ಅನ್ನುವ ಸಂಕಷ್ಟದಲ್ಲಿ ವಿಠಲ್ ರಾವ್ ಜ್ವರದಿಂದ ಬಳಲುತ್ತಿದ್ದರು. ಆದರೆ ಅದು ಜನವರಿ 5, 1980. ಅಂದು ಮಧ್ಯರಾತ್ರಿ ವಿಠಲ್ ರಾವ್ ಕೆಲಸ ಮಾಡುತ್ತಲೇ ಅದೇ ಅಂಗಡಿಯಲ್ಲಿ ಮಲಗಿಬಿಟ್ಟಿದ್ದರು. ಅವರಿಗೆ ಒಂದೇ ಒಂದು ಚಿಂತೆ, ಈ ಬಟ್ಟೆಗಳನ್ನ ಈಗ ಹೊಲೆಯುವರ್ಯಾರು, ನಾನು ಹೇಗೆ ಮೈಲಾರಲಿಂಗ ಜಾತ್ರೆಗೆ ಹೋಗಬೇಕೆನ್ನುವ ಒಂದು ಸಂಕಷ್ಟದಲ್ಲಿ ಕಣ್ಣೀರು ಹಾಕುತ್ತಾನೆ ಮಲಗಿಬಿಟ್ಟಿದ್ದರು. ಆದ್ರೆ ರಾತ್ರಿ ಅವರಿಗೆ ಒಂದು ಕನಸು ಬೀಳುತ್ತದೆ. ಯಾರೋ ಒಬ್ಬ ವ್ಯಕ್ತಿ ಕಪ್ಪು ಬಟ್ಟೆಗಳನ್ನ ಹಾಕಿಕೊಂಡು ಬಂದು ತನ್ನ ಅಂಗಡಿಯ ಒಳಗೆ ಬಟ್ಟೆಗಳನ್ನ ಹೊಲೆಯುವ ಹಾಗೆ ಕಾಣುತ್ತದೆ. ಇದು ಕನಸಿರಬಹುದು ಅಂತ ವಿಠಲ್ ರಾವ್ ಹಾಗೆ ಮಲಗಿಬಿಟ್ಟಿದ್ದಾರೆ. ಆದ್ರೆ ಬೆಳಗ್ಗೆ ಎದ್ದು ನೋಡಿದಾಗ ಒಂದು ಚಮತ್ಕಾರವೇ ಆಗಿ ಹೋಗಿತ್ತು. ಅವರು ಕಂಡ ಕನಸು ನಿಜಕ್ಕೂ ನಿಜವಾಗಿ ಹೋಗಿತ್ತು. ಹೌದು, ಉಳಿದಿರುವ ಬಟ್ಟೆಗಳನ್ನ ಯಾರೋ ಒಬ್ಬ ವ್ಯಕ್ತಿ ಬಂದು ಆ ಬಟ್ಟೆಗಳನ್ನ ಹೊಲಿದು ರೆಡಿ ಮಾಡಿ ಇಟ್ಟಿದ್ದರು. ಇದು ಯಾರು ಅಲ್ಲ, ಸಾಕ್ಷಾತ್ ಮೈಲಾರಲಿಂಗನೇ ಬಂದು ಈ ಕೆಲಸ ಮಾಡಿದ್ದಾನೆ ಅಂತ ವಿಠಲ್ ರಾವ್ ನಂಬಿದ್ದರು. ಅಷ್ಟೇ ಅಲ್ಲದೆ ಮರುದಿನ ಬೆಳಗ್ಗೆ ಎದ್ದಾಗ ವಿಠಲ್ ರಾವ್ ಜ್ವರ ಕೂಡ ಮಾಯವಾಗಿತ್ತು, ಬಟ್ಟೆಗಳೆಲ್ಲ ಸಿದ್ಧವಾಗಿದ್ದವು. ತನ್ನ ಭಕ್ತಿಗೆ ಮೆಚ್ಚಿ ಭಗವಂತನೇ ತನ್ನ ಹಳ್ಳಿಗೆ ಬಂದು ಸಹಾಯ ಮಾಡಿದ ಈ ಘಟನೆಯಿಂದ ಪುಳುಕಿತರಾದಂತಹ ವಿಠಲ್ ರಾವ್ ಅಂದಿನಿಂದ ಒಂದು ಶಪಥ ಮಾಡಿದ್ದರು. ಪ್ರತಿ ವರ್ಷವೂ ವಿಠಲ್ ರಾವ್ ತಪ್ಪದೆ ಮಹಾರಾಷ್ಟ್ರದಿಂದ ಕರ್ನಾಟಕದ ಮೈಲಾರಕ್ಕೆ ಪಾದಯಾತ್ರೆ ಮೂಲಕ ಬಂದು ದೇವರ ದರ್ಶನ ಪಡೆಯುತ್ತೇನೆ ಅಂತ ದೇವರಲ್ಲಿ ಬೇಡಿಕೊಂಡಿದ್ದರು. ಅಷ್ಟೇ ಅಲ್ಲದೆ ಮೈಲಾರಕ್ಕೆ ಬಂದಾಗಲೆಲ್ಲ ಅಲ್ಲಿನ ಬಡ ಭಕ್ತರಿಗೆ ಮತ್ತು ದೇವಸ್ಥಾನದ ದಾಸಯ್ಯರಿಗೆ ಉಚಿತವಾಗಿ ಬಟ್ಟೆ ಹೊಲೆಯುವ ಸೇವೆಯನ್ನ ಅವರು ಜೀವನದ ಕೊನೆವರೆಗೂ ಮುಂದುವರಿಸಿದ್ದರು. ಇಂದಿಗೂ ಅವರ ಕುಟುಂಬ ಆ ಮಹಾರಾಷ್ಟ್ರದ ಹಳ್ಳಿಯಿಂದ ಮೈಲಾರಕ್ಕೆ ಬಂದು ತಮ್ಮ ದೈವಿಕ ರಕ್ಷಕನಿಗೆ ನಮನವನ್ನ ಸಲ್ಲಿಸುತ್ತಾರೆ. ಈ ಘಟನೆ ಮೈಲಾರಲಿಂಗ ಕೇವಲ ಕರ್ನಾಟಕಕ್ಕೆ ಸೀಮಿತವಲ್ಲ, ತನ್ನ ಭಕ್ತ ಎಲ್ಲಿದ್ದರೂ ಅಲ್ಲಿಗೆ ಧಾವಿಸಿ ಬರುತ್ತಾನೆ ಅನ್ನುವುದಕ್ಕೆ ಈ ಒಂದು ಘಟನೆಯೇ ಸಾಕ್ಷಿಯಾಗಿತ್ತು. ಹೌದು ಸ್ನೇಹಿತರೆ, ಮೈಲಾರ ಮತ್ತು ಮೈಲಾರಲಿಂಗದ ಪವಾಡಗಳೇ ಹಾಗೆ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಪ್ರತಿ ವರ್ಷ ರಾಜ್ಯದಲ್ಲಿ ಮೈಲಾರ ಕಾರ್ಣಿಕ ನುಡಿಯುವ ಭವಿಷ್ಯ ಕೇಳುವ ಸಲುವಾಗಿ ಹಲವಾರು ಭಕ್ತಾದಿಗಳು ಕಾಯುತ್ತಿರುತ್ತಾರೆ. ಮತ್ತು ಕಾರ್ಣಿಕ ನುಡಿದ ಭವಿಷ್ಯ ಎಂದೂ ಸುಳ್ಳಾಗುವುದಿಲ್ಲ. ಮೈತ್ರಿ ಸರ್ಕಾರ ಬೀಳುವ ಬಗ್ಗೆ, ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗುವ ಬಗ್ಗೆ ಕಾರ್ಣಿಕ ನುಡಿದ ಭವಿಷ್ಯ ಯಾವತ್ತಿಗೂ ನಿಜವೇ ಆಗಿತ್ತು. ಇಂತಹ ಕಾರ್ಣಿಕ ಭವಿಷ್ಯ ನುಡಿಯುವುದಾದರೂ ಎಲ್ಲಿ ಎಂಬ ಪ್ರಶ್ನೆಗೆ ಉತ್ತರ ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಮೈಲಾರದಲ್ಲಿ. ಇಲ್ಲಿ ನಡೆಯುವ ಮೈಲಾರ ಜಾತ್ರೆ ಲಕ್ಷ ಭಕ್ತರು ಕರ್ನಾಟಕ, ಮಹಾರಾಷ್ಟ್ರ, ಗೋವಾ, ಆಂಧ್ರ ಪ್ರದೇಶದಿಂದ ಆಗಮಿಸುತ್ತಾರೆ. ಕನ್ನಡಿಗರು 7 ಕೋಟಿ ಮೈಲಾರ ಲಿಂಗೇಶ್ವರ ಎಂಬ ಜೈಕಾರ ಹಾಕಿದರೆ ಮರಾಠಿಗರು 7 ಕೋಡ್ ಜೈ ಮಲ್ಹಾರ ಎಂದು ಉದ್ಘರಿಸುತ್ತಾರೆ. ಈ ಸಮಯದಲ್ಲಿ ಇಡೀ ಮೈಲಾರವೇ ಅರಿಶಿಣಮಯವಾಗಿರುತ್ತದೆ. ಭಕ್ತರು ಭಂಡಾರದಲ್ಲಿ ಮುಳುಗೇಳುತ್ತಾರೆ.
ಶಿವನ ಹಲವು ಅವತಾರಗಳಲ್ಲಿ ಮೈಲಾರ ಲಿಂಗೇಶ್ವರನ ಅವತಾರ ಕೂಡ ಒಂದು. ಹಿಂದೆ ಮಣಿ ಮತ್ತು ಮಲ್ಲ ಎಂಬ ರಾಕ್ಷಸರು ಎಲ್ಲರಿಗೂ ತೊಂದರೆ ಕೊಡುತ್ತಾ ಅಟ್ಟಹಾಸ ಮೆರೆಯುತ್ತಾ ತಿರುಗುತ್ತಿದ್ದರು. ಈ ವೇಳೆ ದೇವತೆಗಳು ಋಷಿ ಮುನಿಗಳು ಶಿವನ ಮೊರೆ ಹೋಗುತ್ತಾರೆ. ರಾಕ್ಷಸರ ಅಟ್ಟಹಾಸದಿಂದ ಕಾಪಾಡುವಂತೆ ಬೇಡಿಕೊಳ್ಳುತ್ತಾರೆ. ಆಗ ಶಿವ ಮೈಲಾರನ ರೂಪ ಧರಿಸಿ 7 ಕೋಟಿ ಗೊರವರ ಜೊತೆ ಮಣಿ ಮತ್ತು ಮಲ್ಲಹರರ ಸಂಹಾರ ಮಾಡುತ್ತಾನೆ. ಈ ರಾಕ್ಷಸರ ಸಂಹಾರ ಮಾಡುವಾಗ ಇವರ ರಕ್ತ ನೆಲಕ್ಕೆ ಬಿದ್ದರೆ ಮತ್ತೆಲ್ಲಿ ರಾಕ್ಷಸರು ಹುಟ್ಟುತ್ತಾರೋ ಎಂಬ ಕಾರಣಕ್ಕೆ ಪಾರ್ವತಿಯು ಗಂಗಿ ಮಾಳಮ್ಮನ ರೂಪ ತಾಳಿ ತನ್ನ ನಾಲಿಗೆ ಚಾಚಿ ರಾಕ್ಷಸರ ರಕ್ತವನ್ನ ಹೀರುತ್ತಾಳೆ. ಹೀಗೆ ಈ ಭೂಮಿಯ ಮೇಲೆ ಸಂಪೂರ್ಣವಾಗಿ ಮಣಿ ಮತ್ತು ಮಲ್ಲರ ಸಂಹಾರವಾಗುತ್ತದೆ. ಗೊರವರ ಜೊತೆ ಸೇರಿ ರಾಕ್ಷಸರ ಸಂಹಾರ ಮಾಡಿದ್ದಕ್ಕೆ ಗೊರವರಿಗೆ ಮೈಲಾರನೇ ಕುಲದೇವರಾಗಿದ್ದಾನೆ. ತಲೆಗೆ ಕೆಂಪು ಪೇಟ, ಅದಕ್ಕೆ ಅರ್ಧ ಚಂದ್ರ, ಹಣೆಗೆ ಅರಿಶಿನ, ಅದರ ಮಧ್ಯೆ ಕುಂಕುಮ ತಿಲಕ, ಗಿರಿಜಾ ಮೀಸೆ, ಡಮರು, ತ್ರಿಶೂಲ, ಖಡ್ಗ, ಅರಿಶಿನ ಬಟ್ಟಲು, ಹುಲಿ ಚರ್ಮ, ಕಂಬಳಿ ಇದು ಮೈಲಾರನ ಅವತಾರವಾಗಿದೆ. ಬುಡುಬುಡಿಕೆಯವರು ಮೈಲಾರನ ಭಕ್ತರಾಗಿದ್ದು ಇವರು ಇವನ ರೀತಿ ಬಟ್ಟೆ ಹಾಕುತ್ತಾರೆ. ವಿಜಯನಗರ ಜಿಲ್ಲೆ ಮೈಲಾರ ದೇವಸ್ಥಾನವನ್ನ 1901ರಲ್ಲಿ ನಿರ್ಮಾಣ ಮಾಡಲಾಗಿದೆ. ಕಪಿಲ ವಂಶಸ್ಥರು ಪೂಜಾ ಕಾರ್ಯಕ್ರಮವನ್ನ ನಡೆಸುತ್ತಾರೆ. ಕರ್ನಾಟಕದ ಅನೇಕ ಕಡೆಯಲ್ಲಿ ಮೈಲಾರ ಲಿಂಗನ ದೇವಾಲಯಗಳಿವೆ. ಆದರೆ ಹಡಗಲಿ ತಾಲೂಕಿನ ಮೈಲಾರವೇ ಮೂಲ ಮೈಲಾರವಾಗಿದೆ. ಕರ್ನಾಟಕದಲ್ಲಿ ಮಾತ್ರವಲ್ಲದೆ ನೆರೆಯ ಆಂಧ್ರಪ್ರದೇಶ, ತಮಿಳುನಾಡು, ಮಹಾರಾಷ್ಟ್ರ, ಗೋವಾ ಸೇರಿದಂತೆ ಅನೇಕ ರಾಜ್ಯಗಳಿಂದ ಭಕ್ತರೊಂದವೇ ಇಲ್ಲಿ ಲಕ್ಷಾನುಗಟ್ಟಲೆ ಹರಿದು ಬರುತ್ತಾರೆ. ಆದರೆ ಈ ದೇವಸ್ಥಾನದ ಆಶ್ಚರ್ಯ ಹಾಗೂ ವಿಸ್ಮಯತೆ ಅಂದರೆ ಮೈಲಾರ ಲಿಂಗನ ಗರ್ಭಗುಡಿ. ಮೈಲಾರ ಲಿಂಗನ ಗರ್ಭಗುಡಿಯಲ್ಲಿ ಒಂದು ಆಶ್ಚರ್ಯ ಘಟನೆ ಕೂಡ ನಡೆಯುತ್ತದೆ. ಮೈಲಾರ ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿ ದೇವಾಲಯದಲ್ಲಿ ಲಿಂಗ ನೀರು ಕುಡಿಯುವುದೆಂಬ ನಂಬಿಕೆ ಹೊಸದೇನಲ್ಲ. ಸಾವಿರಾರು ವರ್ಷಗಳ ಇತಿಹಾಸ ಇದಕ್ಕಿದೆ. ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಸುಕ್ಷೇತ್ರ ಮೈಲಾರದಲ್ಲಿ ನಿತ್ಯವೂ ಸಂಭವಿಸುವ ಪವಾಡವಿದು. ಪ್ರತಿಯೊಬ್ಬ ಭಕ್ತರು ಶ್ರದ್ಧೆ ಭಕ್ತಿಯಿಂದ ಲಿಂಗಕ್ಕೆ ಬಿಂದೆಯಿಂದ ನೀರಿಸುವುದರೆ ನೀರನ್ನೇ ಅದು ಸ್ವೀಕರಿಸುತ್ತದೆ. ಹೀಗೆ ಅಭಿಷೇಕ ಮಾಡಿದಂತಹ ನೀರು ಎಷ್ಟೇ ಹಾಕಿದರೂ ಆ ನೀರು ಸ್ವೀಕರಿಸುತ್ತದೆ ಆ ಲಿಂಗ. ಆದರೆ ಆ ಲಿಂಗಕ್ಕೆ ಹಾಕಿದ ನೀರು ಅದು ಎಲ್ಲಿ ಹೋಗುತ್ತದೆ ಎನ್ನುವುದೇ ಇಲ್ಲಿನವರೆಗೂ ರಹಸ್ಯವಾಗಿರುವ ಒಂದು ಮರ್ಮವಾಗಿದೆ. ಶಾಂತ ಮನಸ್ಸಿನಿಂದ ಪೂಜೆ ಸಲ್ಲಿಸಿ ನೀರನ್ನು ಹಾಕಿದರೆ ಆ ಲಿಂಗ ಎಷ್ಟೇ ನೀರು ಹಾಕಿದರೂ ಸ್ವೀಕರಿಸುತ್ತದೆ ಎನ್ನುವ ಪ್ರತೀತಿ ಇದೆ. ಈ ಲಿಂಗಕ್ಕೆ ಜಾತಿ, ಧರ್ಮ, ಮೇಲು ಕೀಳು ಎನ್ನುವ ಭೇದ ಭಾವವೇ ಇಲ್ಲ. ಪ್ರತಿಯೊಬ್ಬ ಭಕ್ತರು ಭಗವಂತನ ನೆನೆದು ಲಿಂಗಕ್ಕೆ ನೀರು ಹಾಕಿದರೆ ಸ್ವೀಕರಿಸುತ್ತದೆ. ಇದುವರೆಗೂ ಲಿಂಗಕ್ಕೆ ಹಾಕಿದ ನೀರು ಎಲ್ಲಿ ಹೋಗುತ್ತದೆ ಎನ್ನುವುದು ಮಾತ್ರ ಇಂದಿಗೂ ತಿಳಿಯದ ಸಂಗತಿಯಾಗಿದೆ.